ಅದು ರಾತ್ರಿ 10:45 ಕಾತ್ಯಾಯಿನಿ ಕದ್ದು ಮುಚ್ಚಿ ಮನೆಗೆ ಹೋಗಿದ್ದನ್ನ ಕಂಡು ಕಾನ್ಸ್ಟೇಬಲ್ ರಾಯಪ್ಪ ತಕ್ಷಣವೇ ಇನ್ಸ್ಪೆಕ್ಟರ್ ರಾಜೇಶ್ಗೆ ಫೋನ್ ಮಾಡುತ್ತಾನೆ. ರಾಜೇಶ್ ತನ್ನ ಇಬ್ಬರು ಕಾನ್ಸ್ಟೇಬಲ್ಗಳ ಜೊತೆ ಆ ಮನೆಯ ಮೇಲೆ ಅಟ್ಯಾಕ್ ಮಾಡುತ್ತಾನೆ. ಜೋರಾಗಿ ಬಾಗಿಲು ತಟ್ಟಿದಾಗ ಕಾತ್ಯಾಯಿನಿ ಬಾಗಿಲು ತೆಗೆಯುತ್ತಾಳೆ. ಒಳಗೆ ನುಗ್ಗಿದ ಇನ್ಸ್ಪೆಕ್ಟರ್ ರಾಜೇಶ್ ಮನೆಯನ್ನು ಸಂಪೂರ್ಣವಾಗಿ ಶೋಧಿಸಿದಾಗ ಬಚ್ಚಲ ಮನೆಯಲ್ಲಿ ಕಂಡದ್ದು ನೋಡಿ ನಿಜಕ್ಕೂ ದಿಗ್ಭ್ರಾಂತನಾಗುತ್ತಾನೆ. ಹೆಣ್ಣನ್ನ ತ್ಯಾಗಮಯಿ ಅಂತಾರೆ. ಅದರಲ್ಲೂ ತಾಯಿ ತನ್ನ ಮಕ್ಕಳಿಗಾಗಿ ಎಂಥ ತ್ಯಾಗಕ್ಕೂ ಸಿದ್ಧವಾಗುತ್ತಾಳೆ. ತನಗೆ ಹಸಿವು ಇದ್ದರೂ ತನ್ನ ಮಕ್ಕಳಿಗಾಗಿ ಇದ್ದ ಊಟವನ್ನ ಬಡಿಸಿ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಂಡು ಮಲಗಿದಂತಹ ಉದಾಹರಣೆಗಳು ನಾವು ಶತಮಾನಗಳಿಂದ ಕೇಳುತ್ತಾನೆ ಬಂದಿದ್ದೇವೆ. ಆದ್ರೆ ಇವತ್ತಿನ ಈ ಕಲಿಯುಗದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ಪರಿಸ್ಥಿತಿ ಮನಸ್ಥಿತಿ ಇದೆ. ಹೌದು, ಇಲ್ಲೊಬ್ಬ ತಾಯಿ ತನ್ನ ಕಾಮದ ಆಸೆಗೋಸ್ಕರ ತನ್ನ ಮಗನ ಜೊತೆ ಮಾಡಿದಂತಹ ಆ ಕೃತ್ಯವನ್ನ ಕೇಳಿದ್ರೆ ಮೈ ಜುಮ್ಮೆನಿಸುತ್ತದೆ. ಅಷ್ಟಕ್ಕೂ ಇಂತಹ ಪಾಪದ ಘಟನೆ ನಡೆದಿದ್ದು ಎಲ್ಲಿ? ಆ 10 ವರ್ಷದ ಮಗನೊಂದಿಗೆ ಈ ತಾಯಿ ಮಾಡಿದ್ದೇನು? ಇಂತಹ ಕಂಡು ಕಾಣದ ಘಟನೆಯ ಬಗ್ಗೆ ನೀವು ತಿಳಿಯಬೇಕೆಂದ್ರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ರಾತ್ರಿ ಸುಮಾರು 8:30 ಗುಂಟೂರಿನ ಕೋತಾಪೇಟ್ ಪೊಲೀಸ್ ಠಾಣೆಗೆ ಕಾತ್ಯಾಯಿನಿ ಓಡಿ ಬಂದು ತನ್ನ 10 ವರ್ಷದ ಮಗುವಿನ ಫೋಟೋವನ್ನ ಸಬ್ ಇನ್ಸ್ಪೆಕ್ಟರ್ಗೆ ತೋರಿಸಿ ತನ್ನ ಮಗ 2 ದಿನಗಳಿಂದ ಕಾಣೆಯಾಗಿದ್ದಾನೆ, ಎಲ್ಲಿ ಹೋಗಿದ್ದಾನೆ ಅನ್ನೋದೇ ಗೊತ್ತಾಗುತ್ತಿಲ್ಲ, ನನಗೆ ತುಂಬಾ ಭಯ ಆಗುತ್ತಿದೆ, ನನ್ನ ಮಗುವಿಗೆ ಏನಾಗಿದೆಯೋ ಅಂತ ಜೋರಾಗಿ ಅಳುತ್ತಾ ನನ್ನ ಮಗನನ್ನ ಹುಡುಕಿ ಕೊಡಿ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ರಾಜೇಶ್ ನಾಯ್ಡು ಮುಂದೆ ತನ್ನ ಗೋಳನ್ನ ಕೇಳಿಕೊಳ್ಳುತ್ತಾಳೆ. ಸಬ್ ಇನ್ಸ್ಪೆಕ್ಟರ್ ರಾಜೇಶ್ ನಾಯ್ಡು ಆ ಮಗುವಿನ ಫೋಟೋವನ್ನ ತೆಗೆದುಕೊಂಡು ಒಮ್ಮೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾನೆ. ಹಾಗೂ ತಾಯಿಯ ಆಕ್ರಂದವನ್ನು ಕಂಡು ನಿಜಕ್ಕೂ ಅವನಿಗೆ ಬೇಸರವಾಗುತ್ತದೆ. ಹೀಗಾಗಿ ಕಾತ್ಯಾಯಿನಿಯನ್ನ ಚೇರ್ ಮೇಲೆ ಕೂಡಿಸಿ ನಡೆದ ಮಾಹಿತಿಯನ್ನ ಸಂಪೂರ್ಣವಾಗಿ ಹೇಳಲು ಹೇಳುತ್ತಾನೆ. ಆಗ ಕಾತ್ಯಾಯಿನಿ 2 ದಿವಸಗಳ ಹಿಂದೆ ತನ್ನ ಮಗ ಶಾಲೆಗೆ ಹೋಗಿದ್ದ, ಆಮೇಲೆ ವಾಪಸ್ಸು ಬರಲೇ ಇಲ್ಲ, ಎಲ್ಲಿ ಹೋದನು ಅಂತ ಗೊತ್ತಾಗುತ್ತಿಲ್ಲ, ಯಾರು ಏನು ಮಾಡಿಬಿಟ್ಟರು ಅಂತ ತನಗೆ ಹೆದರಿಕೆ ಆಗುತ್ತದೆ ಎಂದು ತನ್ನ ದುಃಖವನ್ನ ಇನ್ಸ್ಪೆಕ್ಟರ್ಗೆ ಹೇಳುತ್ತಾಳೆ. ನಡೆದ ಕಥೆಯನ್ನೆಲ್ಲ ಕೇಳಿ ಒಂದು ಕಂಪ್ಲೇಂಟ್ ಬರೆದು ಕಾತ್ಯಾಯಿನಿಯ ಸಹಿಯನ್ನ ಪಡೆದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡುತ್ತಾನೆ. ಹಾಗೂ ಕಾತ್ಯಾಯಿನಿಯ ಮಗ ನರಹರಿಯ ಫೋಟೋವನ್ನ ತನ್ನ ಬಳಿಗೆ ಇಟ್ಟುಕೊಳ್ಳುತ್ತಾನೆ. ಹಾಗೂ ಆದಷ್ಟು ಬೇಗ ಮಗನನ್ನು ಹುಡುಕಿಕೊಡುವ ಪ್ರಯತ್ನ ಮಾಡುತ್ತೇನೆ ಎಂದು ಆಶ್ವಾಸನೆ ಕೊಟ್ಟು ಕಾತ್ಯಾಯಿನಿಯನ್ನ ಮನೆಗೆ ಕಳಿಸುತ್ತಾನೆ. ಆದರೆ ಇನ್ಸ್ಪೆಕ್ಟರ್ ರಾಜೇಶ್ ನಾಯ್ಡು ಕಾತ್ಯಾಯಿನಿಯನ್ನು ನೋಡುವ ರೀತಿ ಕಂಡು ಕಾತ್ಯಾಯಿನಿಗೆ ಮುಜುಗರ ಜೊತೆಗೆ ವಿಚಿತ್ರ ಅನಿಸುತ್ತದೆ. ಅಲ್ಲಿಂದ ಕಾತ್ಯಾಯಿನಿ ಮನೆಗೆ ವಾಪಸ್ಸು ಹೋಗುತ್ತಾಳೆ. ರಾಜೇಶ್ ನಾಯ್ಡು ತನ್ನ ಕೆಲವು ಪೇದೆಗಳೊಂದಿಗೆ ಈ ಕೇಸನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡಲು ಪ್ರಾರಂಭಿಸುತ್ತಾನೆ. ಆದರೆ ಅವನಿಗೆ ಈ ಕೇಸಿನಲ್ಲಿ ಹಲವಾರು ತೊಡಕುಗಳಿವೆ ಎಂದು ಮೊದಲಿಗೆ ಅನಿಸುತ್ತದೆ. ಆದರೆ ಅವನಿಗೆ ವಿಚಿತ್ರವಾದಂತಹ ಸಂಗತಿ ಏನಂದ್ರೆ 3 ದಿವಸಗಳಾದರೂ ಕೂಡ ಕಾತ್ಯಾಯಿನಿ ಕಂಪ್ಲೇಂಟ್ ಕೊಟ್ಟು ಹೋದ ಮೇಲೆ ವಾಪಸ್ಸು ಪೊಲೀಸ್ ಠಾಣೆಗೆ ಬರುವುದಿಲ್ಲ, ಫೋನ್ ಕೂಡ ಮಾಡುವುದಿಲ್ಲ. ಒಬ್ಬ ತಾಯಿಯಾದವಳು, ಮಗನ ಬಗ್ಗೆ ಕಾಳಜಿ ಇದ್ದವಳು, ಮಗ ಕಾಣೆಯಾಗಿದ್ದಾನೆ ಅಂದ್ರೆ ಪೊಲೀಸ್ ಠಾಣೆಗೆ ಕನಿಷ್ಠ ಪಕ್ಷ ದಿನಕ್ಕೆ 2 ಬಾರಿ ಬಂದು ಹೋಗುತ್ತಾರೆ. ಆದ್ರೆ ಕಾತ್ಯಾಯಿನಿ ಮಾತ್ರ ಯಾವತ್ತೂ ವಾಪಸ್ಸು ಪೊಲೀಸ್ ಠಾಣೆಗೆ ಬರುವುದಿಲ್ಲ. ಕಾತ್ಯಾಯಿನಿ ಈ ನಡವಳಿಕೆ ಕಂಡು ಇನ್ಸ್ಪೆಕ್ಟರ್ಗೆ ನಿಜಕ್ಕೂ ವಿಚಿತ್ರ ಅನಿಸುತ್ತದೆ. ಕಂಪ್ಲೇಂಟ್ ಕೊಟ್ಟು 3 ದಿನಗಳಾದರೂ ಬರದೇ ಇದ್ದುದನ್ನ ಕಂಡು ಇನ್ಸ್ಪೆಕ್ಟರ್ ರಾಜೇಶ್ ಕಾತ್ಯಾಯಿನಿ ಮನೆಗೆ ತಾನೇ ಖುದ್ದಾಗಿ ಹೋಗುತ್ತಾನೆ. ಕಾತ್ಯಾಯಿನಿ ಕೊಟ್ಟ ಅಡ್ರೆಸ್ ಅನ್ನು ಹುಡುಕುತ್ತಾ ಚಿಲಕ ರಸ್ತೆಯಲ್ಲಿ ಇರುವ ಒಂದು ವಟಾರಕ್ಕೆ ಹೋಗುತ್ತಾನೆ. ಅಲ್ಲಿ ಹೋದಾಗ ಅವರಿಗೆ ಪಕ್ಕದ ಮನೆಯವರಿಂದ ಗೊತ್ತಾಗುತ್ತದೆ ಕಾತ್ಯಾಯಿನಿ 1 ವಾರದಿಂದ ಮನೆಗೆ ಬಂದಿಲ್ಲ ಎಂದು. ಇದು ನಿಜಕ್ಕೂ ಇನ್ಸ್ಪೆಕ್ಟರ್ ರಾಜೇಶ್ಗೆ ವಿಚಿತ್ರ ಅನಿಸುತ್ತದೆ. ಆಗ ತನ್ನ ಜೇಬಿನಲ್ಲಿದ್ದ ಕಾತ್ಯಾಯಿನಿಯ ಮಗ ನರಹರಿಯ ಫೋಟೋವನ್ನ ಪಕ್ಕದ ಮನೆಯವರಿಗೆ ತೋರಿಸಿ ಈ ಹುಡುಗನನ್ನ ನೀವೇನಾದರೂ ನೋಡಿದ್ದೀರಾ ಎಂದು ಕೇಳುತ್ತಾನೆ. ಆಗ ಪಕ್ಕದ ಮನೆಯ ಹೆಂಗಸು, ಇವನು ನರಹರಿ, ಕಾತ್ಯಾಯಿನಿಯ ಮಗ, ಆದ್ರೆ ಇವನು 10 ದಿನದ ಹಿಂದೆಯೇ ತನ್ನ ತಂದೆಯ ಜೊತೆ ಹೈದರಾಬಾದ್ಗೆ ಹೋಗಿದ್ದಾನೆ ಎಂದು ಹೆಂಗಸು ಹೇಳುತ್ತಾಳೆ. ಇನ್ಸ್ಪೆಕ್ಟರ್ಗೆ ಈ ಮಾತನ್ನು ಕೇಳಿ ವಿಚಿತ್ರ ಅನಿಸುತ್ತದೆ. ಮಗ ತಂದೆಯ ಜೊತೆ ಹೈದರಾಬಾದ್ಗೆ ಹೋದ್ರೆ ಕಾತ್ಯಾಯಿನಿ ಮಗ ಕಳೆದು ಹೋಗಿದ್ದಾನೆ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದು ಯಾಕೆ ಅಂತ ಅವನಿಗೆ ನಿಜಕ್ಕೂ ವಿಚಿತ್ರ ಅನಿಸುತ್ತದೆ. ಈ ಒಂದು ಕೇಸಿನಲ್ಲಿ ಏನೋ ಒಂದು ರಹಸ್ಯ ಇದೆ ಎಂದು ತಿಳಿದು ವಾಪಸ್ಸು ಪೊಲೀಸ್
ಸ್ಟೇಷನ್ಗೆ ಬಂದು ಇಲ್ಲಿ ಏನೋ ಗಮ್ಮತ್ತು ಇದೆ ಅಂತ ಡಿಸೈಡ್ ಮಾಡಿ ಕಾನ್ಸ್ಟೇಬಲ್ ರಾಯಪ್ಪನಿಗೆ ಕಾತ್ಯಾಯಿನಿಯ ಮನೆಯ ಮೇಲೆ ಕಣ್ಣು ಇಡಲು ಹೇಳುತ್ತಾನೆ. ಅದರಂತೆ ರಾಯಪ್ಪ ಸಿವಿಲ್ ಡ್ರೆಸ್ ನಲ್ಲಿ ಕಾತ್ಯಾಯಿನಿಯ ಮನೆ ಸುತ್ತಮುತ್ತ ಓಡಾಡುತ್ತಾನೆ. ಒಂದು ವಾರದ ನಂತರ ಕಾತ್ಯಾಯಿನಿ ರಾತ್ರಿ 10:45 ಕದ್ದು ಮುಚ್ಚಿ ಮನೆಗೆ ಹೋಗಿದ್ದನ್ನ ಕಂಡ ರಾಯಪ್ಪ ತಕ್ಷಣವೇ ಇನ್ಸ್ಪೆಕ್ಟರ್ ರಾಜೇಶ್ಗೆ ಫೋನ್ ಮಾಡುತ್ತಾನೆ. ರಾಜೇಶ್ ತನ್ನ ಇಬ್ಬರು ಕಾನ್ಸ್ಟೇಬಲ್ ಗಳನ್ನ ಕರೆದುಕೊಂಡು ಆ ಮನೆಯ ಮೇಲೆ ಅಟ್ಯಾಕ್ ಮಾಡುತ್ತಾನೆ. ಜೋರಾಗಿ ಬಾಗಿಲು ತಟ್ಟಿದಾಗ ಕಾತ್ಯಾಯಿನಿ ಬಾಗಿಲು ತೆಗೆಯುತ್ತಾಳೆ. ಒಳಗೆ ನುಗ್ಗಿದ ಇನ್ಸ್ಪೆಕ್ಟರ್ ರಾಜೇಶ್ ಮನೆಯನ್ನ ಸಂಪೂರ್ಣವಾಗಿ ಶೋಧಿಸಿದಾಗ ಬಚ್ಚಲ ಮನೆಯಲ್ಲಿ ಕಂಡಿದ್ದು ನೋಡಿ ನಿಜಕ್ಕೂ ದಿಗ್ಭ್ರಾಂತನಾಗುತ್ತಾನೆ. ಹೌದು, ಆ ಬಚ್ಚಲ ಮನೆಯಲ್ಲಿ ಅವಿತು ಕುಳಿತಿದ್ದು ಬೇರೆ ಯಾರು ಅಲ್ಲ, ಕಾತ್ಯಾಯಿನಿಯ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ಪೀಟರ್ ಡಿಸೋಜಾ. ಆಮೇಲೆ ರಾಜೇಶ್ ಪೀಟರ್ ಡಿಸೋಜಾ ಹಾಗೂ ಕಾತ್ಯಾಯಿನಿಯನ್ನ ಅರೆಸ್ಟ್ ಮಾಡಿ ಇಬ್ಬರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡಿದಾಗ ಕಾತ್ಯಾಯಿನಿ ಹಾಗೂ ಪೀಟರ್ ಡಿಸೋಜಾ ನಡೆದ ವಿಷಯವನ್ನೆಲ್ಲ ಇಂಚಿಂಚಾಗಿ ಹೇಳುತ್ತಾರೆ. ಕಾತ್ಯಾಯಿನಿಯ ಗಂಡ ಹೈದರಾಬಾದ್ನಲ್ಲಿ ಕಾರ್ಪೆಂಟರ್ ಕೆಲಸವನ್ನು ಮಾಡುತ್ತಿದ್ದ. ಅವನು ಬರುವುದೇ 3 ತಿಂಗಳಿಗೆ ಒಮ್ಮೆಯಾಗಿತ್ತು. ಹೀಗಾಗಿ ಕಾತ್ಯಾಯಿನಿ ಒಂದು ಗಾರ್ಮೆಂಟ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ ಪೀಟರ್ ಡಿಸೋಜಾ ಜೊತೆ ಸಂಬಂಧ ಬೆಳೆಯುತ್ತದೆ. ಮನೆಯಲ್ಲಿ ಗಂಡ ಇಲ್ಲದಿದ್ದಾಗ ಈ ಪೀಟರ್ ಡಿಸೋಜಾನೇ ಗಂಡ ಆಗಿದ್ದ, ಪುಂಡ ಆಗಿದ್ದ. ಇವರಿಬ್ಬರು ಆಡಿದ್ದೇ ಆಟವಾಗಿತ್ತು. ಒಮ್ಮೆ ಇವರಿಬ್ಬರು ಆಡುವ ಆಟವನ್ನ ಶಾಲೆಯಿಂದ ಬಂದಂತಹ ನರಹರಿ ಅಮ್ಮನ ಜೊತೆ ಇನ್ನೊಬ್ಬ ವ್ಯಕ್ತಿಯನ್ನು ಕಂಡು ದಂಗಾಗಿ ಹೋಗುತ್ತಾನೆ. ತನ್ನ ಮಗ ಇನ್ನೊಬ್ಬ ಗಂಡಸಿನೊಂದಿಗೆ ನೋಡಿದ್ದನ್ನ ಕಂಡು ಕಾತ್ಯಾಯಿನಿ ಎಲ್ಲಿ ನರಹರಿ ತನ್ನ ಗಂಡನಿಗೆ ಈ ವಿಷಯವನ್ನ ಹೇಳಿಬಿಡುತ್ತಾನೆ ಎಂದು ಡಿಸೆಂಬರ್ 2ನೇ ತಾರೀಕು ನರಹರಿ ಮಲಗಿದ್ದಾಗ ಅವನ ಮುಖದ ಮೇಲೆ ತಲೆದುಂಬು ಇಟ್ಟು 10 ವರ್ಷದ ಮಗ ಉಸಿರುಗಟ್ಟು ಸಾಯುವ ಹಾಗೆ ಮಾಡಿಬಿಡುತ್ತಾಳೆ. ತಕ್ಷಣವೇ ಆ ಮಗುವಿನ ಬಾಡಿಯನ್ನು ಎಲ್ಲಾದರೂ ಬೇಸಾಕಬೇಕೆಂದು ಪೀಟರ್ ಡಿಸೋಜಾಗೆ ಫೋನ್ ಮಾಡಿ ಹೇಳುತ್ತಾಳೆ. ಅವಳು ಮಾತು ಕೇಳಿ ಪೀಟರ್ ಡಿಸೋಜಾ ತನ್ನ ಸ್ನೇಹಿತನ ಒಂದು ಹಳೆಯ ಕಾರನ್ನ ಎತ್ತಿಕೊಂಡು ಬಂದು ನರಹರಿ ಬಾಡಿಯನ್ನ ಉಪ್ಪಲ್ಪಾಡು ಬಳಿ ಇರುವ ಚರಂಡಿಯಲ್ಲಿ ಕಲ್ಲು ಕಟ್ಟಿ ಬಿಸಾಕಿದ್ದಾಗಿ ಹೇಳುತ್ತಾನೆ. ಎಲ್ಲಿ ತನ್ನ ಮಗನ ವಿಷಯ ತನ್ನ ಗಂಡನಿಗೆ ಗೊತ್ತಾಗುತ್ತದೆ ಎಂದು ಮೊದಲೇ ಕಾತ್ಯಾಯಿನಿ ಪಕ್ಕದ ಮನೆಯವರಿಗೆ ತನ್ನ ಮಗು ಹೈದರಾಬಾದಿಗೆ ಗಂಡನ ಜೊತೆ ಹೋಗಿದ್ದಾನೆ ಎಂದು ಹೇಳಿಬಿಡುತ್ತಾಳೆ. ಹಾಗೂ ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ತನ್ನ ಮಗ ಕಳೆದು ಹೋಗಿದ್ದಾನೆ ಎಂದು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಲು ಮುಂದಾಗುತ್ತಾಳೆ. ಪೊಲೀಸರು ಮಗನನ್ನು ಹುಡುಕುತ್ತಾ ಇರುವ ಸಂದರ್ಭದಲ್ಲಿ ಪೀಟರ್ ಹಾಗೂ ಕಾತ್ಯಾಯಿನಿ ಗುಂಟೂರನ್ನ ಬಿಟ್ಟು ದೂರದ ಕೋಲ್ಕತ್ತಾಗೆ ಹೋಗಬೇಕೆಂದು ನಿರ್ಧಾರ ಕೂಡ ಮಾಡಿದ್ದರು. ಹೀಗಾಗಿ ಇಬ್ಬರು ಅಂದು ರಾತ್ರಿ 10:45 ಮನೆಗೆ ಬಂದು ಮನೆಯಲ್ಲಿ ಇದ್ದಂತಹ ಬೆಲೆಬಾಳುವ ವಸ್ತುಗಳನ್ನ ಹಾಗೂ ದುಡ್ಡನ್ನ ಎತ್ತುಕೊಂಡು ಅಂದ ರಾತ್ರಿ ಟ್ರೈನ್ನಲ್ಲಿ ಪರಾರಿಯಾಗಬೇಕೆಂದು ಮನೆಗೆ ಬಂದಾಗ ಪೊಲೀಸರ ಕೈಗೆ ಸಿಕ್ಕಿ ಬೀಳುತ್ತಾರೆ. ನೋಡಿದಿರಾ ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಈ ಅನೈತಿಕ ಸಂಬಂಧಗಳು ಯಾವ ರೀತಿ ನೈತಿಕ ಸಂಬಂಧಗಳ ಮೇಲೆ ಎಷ್ಟೊಂದು ಕೆಟ್ಟ ಪರಿಣಾಮಗಳನ್ನ ಬೀರುತ್ತಿವೆ. 2 ನಿಮಿಷದ ಕಾಮಕ್ಕಾಗಿ ಒಬ್ಬ ತಾಯಿ ತನ್ನ ಮಗನನ್ನೇ ಕೊಲ್ಲುತ್ತಾಳೆ ಅಂದ್ರೆ ನಿಜಕ್ಕೂ ಇದು ಕಲಿಯುಗನೇ ಸ್ನೇಹಿತರೆ. ಹೌದು, ಡಿಸೆಂಬರ್ 18ನೇ ತಾರೀಕು ಉಪ್ಪಲ್ಪಾಡು ಬಳಿ ಇರುವ ಚರಂಡಿಯಲ್ಲಿ ನರಹರಿಯ ಬಾಡಿ ಸಿಗುತ್ತದೆ. ಸ್ನೇಹಿತರೆ, ಈ ಸತ್ಯ ಘಟನೆ ನಡೆದಿದ್ದು 2019 ಡಿಸೆಂಬರ್ನಲ್ಲಿ ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ. ಈ ವಿಷಯ ಗೊತ್ತಾದ ನಂತರ ಹೈದರಾಬಾದ್ ನಲ್ಲಿ ಇದ್ದಂತಹ ಕಾತ್ಯಾಯಿನಿಯ ಗಂಡ ನಾಗೇಶ್ ಗುಂಟೂರಿಗೆ ಬಂದಾಗ ತನ್ನ ಜೊತೆ ಹಾಗೂ ತನ್ನ ಮಗನ ಜೊತೆ ನಡೆದ ಅನ್ಯಾಯವನ್ನು ಕಂಡು ಬೆಚ್ಚಿ ಬಿದ್ದಿದ್ದಾನೆ. ಹೌದು ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಯಾರು ಕೂಡ ಯಾರನ್ನು ನಂಬುವ ಪರಿಸ್ಥಿತಿ ಇಲ್ಲಿಲ್ಲ. ಎಲ್ಲಿ ನೋಡಿದರೂ ಧೋಕಾ ಧೋಕಾ ಧೋಕಾ. ಯಾರು ಬೇಕಾದರೂ ಏನು ಬೇಕಾದರೂ ಮಾಡಬಹುದು ಅನ್ನುವುದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ. ಯಾವುದಕ್ಕೂ ಜಾಗರೂಕತೆಯಿಂದ ಇರಿ, ಒಳ್ಳೆಯ ಜೀವನವನ್ನ ಮಾಡಿ ಎಂದು ಈ ಮೂಲಕ ನಾವು ಹೇಳಲು ಪ್ರಯತ್ನ ಪಟ್ಟಿದ್ದೇವೆ. ಇಂತಹದೇ ಇನ್ನಷ್ಟು ಅಚ್ಚರಿಯ ಘಟನೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.